ಖ್ಯಾತ ಸಂಗೀತ ನಿರ್ದೇಶಕ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪಡೆದಿರುವ ಡಾಕ್ಟರ್ ಗುರುಕಿರಣ್ ಅವರನ್ನು ಮಂಗಳೂರು ಕಾರ್ಯನಿರತ ಪತ್ರಕರ್ತರ ಸಂಘದ 14ನೇ ಗೌರವ ಅತಿಥಿ ಕಾರ್ಯಕ್ರಮದಲ್ಲಿ ಗೌರವಿಸಲಾಯಿತು. ದೀಪ ಬೆಳಗುವ ಮೂಲಕ ಉದ್ಘಾಟಿಸಲಾಯಿತು. ಈ ವೇಳೆ ಮಾತನಾಡಿದ ಸಂಗೀತ ನಿರ್ದೇಶಕ ಡಾಕ್ಟರ್ ಗುರುಕಿರಣ್, ನನ್ನನ್ನು ಬೆಳೆಸಿದ್ದೆ ಮಾಧ್ಯಮ. ಬೆಂಗಳೂರಿನಲ್ಲಿ ಮಾಧ್ಯಮಗಳು ನನ್ನನ್ನು ಬೆಳೆಯಲು ಬಹಳಷ್ಟು ಸಹಕಾರ ನೀಡಿತು. ನನ್ನ ಮೊದಲ ಚಿತ್ರದಲ್ಲಿ ಯಜ್ಞ ಮಂಗಳೂರು ಫೋಟೋ ತೆಗೆದಿದ್ದರು ಎಂದು ಅಂದಿನ ದಿನಗಳನ್ನು ಮೆಲುಕು ಹಾಕಿಕೊಂಡರು. ಶೂಟಿಂಗ್ ಜಾಗದಲ್ಲಿ ಬಂದು ಕವರೇಜ್ ಮಾಡಿದೆ. ನನಗೆ ಮೊನ್ನೆ ಲಾಸ್ಟ್ ಇಯರ್ ನನಗೆ ಆ ಫೋಟೋ ನನಗೆ ಸಿಕ್ತು. ಮತ್ತೆ ಯಾಕಂದ್ರೆ ನನಗೆ ಹಳೆ ಪಿಕ್ಚರ್ಸ್ ಯಾವುದು ಇರಲಿಲ್ಲ, ಈಗಿನ ಥರ ಮೀಡಿಯಾ ವಿಸಿಬಿಲಿಟಿ ಇರಲಿಲ್ಲ ಅಲ್ಲಿ. ಸೊ ನಮ್ಮ ಭಾಳ ಜಗನ್ನಾಥ್ ಶೆಟ್ರ್ ಇದೆ ಆ್ಯಕ್ಚುಲಿ ನನಗೆ ಇನಿಷಿಯಲಿ ಸಪೋರ್ಟ್ ಮಾಡಿದ್ದು. ಚಿತ್ರರಂಗಕ್ಕೆ ಎಂಟ್ರ್ ಆಗಿದ್ದೀನಿ, ಬಟ್ ನನಗೆ ಜಾಸ್ತಿ ಪಬ್ಲಿಸಿಟಿ ಕೊಟ್ಟಿದ್ದು ಜಾಸ್ತಿ ಪ್ರೆಸ್ನವರಲ್ಲಿ ಉದಯ್ ಮರ್ಕಿಣಿ ಆಗಿರ್ಬೋದು, ಜೋಗಿ ಆಗಿರಬೇಕು. ಅಲ್ಲಿ ಬೆಂಗಳೂರಲ್ಲಿ ನಮ್ಮವರೇ, ಊರಿನವರೇ ತುಂಬ ಜನ ದೇ ರಿಯಲಿ ಸಪೋರ್ಟೆಡ್ ಮೀ ಎ ಲಾಟ್. ನನಗೆ ಬೆನ್ನೆಲುಬು ಅಂತ ಯಾರೂ ಇರಲಿಲ್ಲ. ನಮ್ಮನ್ನು ಸಮಾಜದಲ್ಲಿ ಬೆಳೆಸೋದು ಸರ್ಕಾರಿ ಕಾಲೇಜುಗಳು. ಎಲ್ಲ ಮನೋಸ್ಥಿತಿಯವರು ಒಟ್ಟಿಗೆ ಇರೋದ್ರಿಂದ ಅಲ್ಲಿ ಎಲ್ಲವನ್ನೂ ಕಲಿಯಲು ಆಗುತ್ತೆ. ಸರ್ಕಾರಿ ಕಾಲೇಜು ನನ್ನ ಜೀವನದ ಮುಖ್ಯ ಭಾಗ. ಮ್ಯೂಸಿಕ್ ಅನ್ನು ಆರಿಸಿದ್ದು ಖುಷಿಗಾಗಿ. ನಾನು ಗಾಯಕನಾಗಲು ಹೋದೆ. ಸಿನಿಮಾದಲ್ಲಿ ನಟಿಸಲು ಅವಕಾಶ ಸಿಕ್ಕಿತು. ಉಪೇಂದ್ರ ಮ್ಯೂಸಿಕ್ ಕಂಪೋಸ್ ಮಾಡಲು ಹೇಳಿದ್ರು. ಅಲ್ಲಿಂದ ಮ್ಯೂಸಿಕ್ ಡೈರೆಕ್ಟರ್ ಆದೆ. ನಾನು ಯಾವುದನ್ನ ಬೆನ್ನಟ್ಟಿ ಹೋಗಿಲ್ಲ. ಕಲಿಯೋದು ತುಂಬಾ ಇರುತ್ತೆ, ನಾವು ಪ್ರತಿಯೊಂದನ್ನು ಕಲಿಯುತ್ತಾ ಹೋಗಬೇಕು ಎಂದರು. ಮ್ಯೂಸಿಕ್ನಲ್ಲಿ ನಾನು ಎಜುಕೇಟೆಡ್ ಅಲ್ಲ, ಹೋಗ್ತಾ ಕಲಿತೆ. ಜೀವನ ಅಂದ್ರೆ ಖುಷಿಯಾಗಿರೋದು ಅಷ್ಟೇ. 1983ರಲ್ಲಿ ಗುರುಕಿರಣ್ ನೈಟ್ಸ್ ಪ್ರಾರಂಭ ಮಾಡಿದೆ. ಮಂಗಳೂರಿನಲ್ಲಿದ್ದಾಗ ಕಾರ್ಯಕ್ರಮ ಮಾಡುತ್ತಿದ್ದೆ. ಬೆಂಗಳೂರಿಗೆ ಹೋದ ಮೇಲೆ ಕಡಿಮೆ ಮಾಡಿದೆ ಎಂದರು. ಏನು ಪ್ಲಾನ್ ಮಾಡಿದೆ, ಡೈರೆಕ್ಟ್ ಹೋಗಿ ಇನ್ನ ಜರ್ನಿ ಸಾಗ್ತಾ ಇದೆ. ಇವತ್ತು ಸಾಧನೆ ಅಂತಾರೆ, ನಾನಿನ್ನು ಇದೇನ ಸಾಧನೆ, ನಾನು ಇನ್ನೇನು ಮಾಡ್ಬೇಕು ಅನಿಸ್ತಾ ಇದೆ. ಸೊ ಸಾಧನೆಗೆ ಐ ಥಿಂಕ್ ಶುರು ಮತ್ತು ಕೊನೆ ಯಾವುದೂ ಇಲ್ಲ. ಯು ಹ್ಯಾವ್ ಟು ಜಸ್ಟ್, ನನ್ನ ಲೆಕ್ಕದಲ್ಲಿ ಬೀಯಿಂಗ್ ಹ್ಯಾಪಿ ಇನ್ ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್. ನಾನು ಹೇಳೋದು, ಎಲ್ಲರೂ ಕೆಲವರು ಹೆಸರು ಮಾಡಬೇಕಂತ ಇರುತ್ತೆ, ಕೆಲವರು ದುಡ್ಡು ಮಾಡಬೇಕಂತ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ. ಇದು ಬಂದರೆ ನಾನು ಖುಷಿಯಾಗಿರ್ತೀನಿ ಅಂತ. ಖುಷಿ ಸಿಗೋದು ಮನಸ್ಸಲ್ಲೇ. ನಾನು ಫಸ್ಟ್ ಒಂದು ಲೈನ್ ಬರೆದಿದೆ, ಹಾಡು ಫಸ್ಟ್ ಲಿರಿಕ್ಸ್ ಬರೆದಿದೆ ಒಂದು ಪಿಕ್ಚರಿಗೆ. ಅದೊಂದು ಲೈನು ನನಗೆ ಬರ್ದಂಥ ಖುಷಿ ಇದೆ. ಅದು ಸುಖವು ಬೇಕೇ ಬೇಕು ಎನ್ನುತ್ತಾ ಮನುಷ್ಯ ಕಷ್ಟಪಡುವನಿಲ್ಲಿ ಶಾಶ್ವತ ಅಂತ. ಸುಖ ಬೇಕು ಅಂತ ಮನುಷ್ಯ ಲಾಸ್ಟ್ ಸಾಯೋದನ್ನ ಕಷ್ಟಪಡ್ತಾ ಇರ್ತಾನೆ, ಸುಖ ಅಂತ ಪಡೆಯಲ್ಲ. ದರ್ಶನ್ ಪ್ರಕರಣದ ಕುರಿತು ಮಾಧ್ಯಮ ಮಂದಿಯ ಪ್ರಶ್ನೆಗೆ ಉತ್ತರಿಸಿದ ಅವರು, ಪ್ರಕರಣ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಿಸಿ ಆಗಿದೆ. ಸಿನಿಮಾಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಎಂದರು. ಮಂಗಳೂರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ, ಪ್ರೆಸ್ ಕ್ಲಬ್ ಟ್ರಸ್ಟ್ ಅಧ್ಯಕ್ಷ ರಾಮಕೃಷ್ಣ ಆರ್, ಹಿರಿಯ ಛಾಯಾಗ್ರಾಹಕ ಯಜ್ಞ ಮಂಗಳೂರು, ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ ರೈ, ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ, ಕೋಶಾಧಿಕಾರಿ ಪುಷ್ಪರಾಜ್ ಶೆಟ್ಟಿ ಬಿಎನ್ ಮತ್ತಿತರರು ಉಪಸ್ಥಿತರಿದ್ದರು.